ಸ್ವರ್ಗಲೋಕದ ಬೋಲಕದಲ್ಲಿ ನಾನಿರುವಂತಹ ವೇಳೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮಿಂಚಿನ ಗೊಂಚಲಂತೆ ಪಕ್ಕನೆ ಪ್ರತ್ಯಕ್ಷವಾದೆ. ಪುಂಕಾನುಪುಂಕವಾಗಿ ಶರಾವಳಿಯನ್ನು ಪ್ರಯೋಗಿಸುವ ಮುಖೇನ ನನ್ನನ್ನು ದೆಸೆಗೆಡಿಸಿದೆ. ಯಾರು ನೀನು, ಎಲ್ಲಿಂದ ಬಂದವ ಎನ್ನುವ ಹಾಗೆ ವಿಚಾರಿಸಬೇಕು ಅಂತ ಮೋರೆಯನ್ನು ನೋಡಿದ್ರೆ ಕ್ಷಾತ್ರ ತೇಜ ವಿಜೃಂಭಿಸ್ತಾ ಇದೆ. ಯಾಕೆ ನನ್ನಲ್ಲಿ ವಿರೋಧ? ದೇವತೆಗಳನ್ನು ಸೋಲಿಸಿ ಅಧಿಕಾರ ಮುದ್ರೆ ಒತ್ತಿದ್ದಿ ಎನ್ನುವ ವರ್ತಮಾನ ನಮ್ಮ ಪ್ರತಿಷ್ಠಾನ ನಗರಿಯವರೆಗೆ ಬಂದಿದೆ. ಅದಕ್ಕಾಗಿ ನಿನ್ನನ್ನು ವಿಚಾರಿಸುವುದಕ್ಕೆ ಬಂದವ ಯಾರು ಗೊತ್ತಾ? ಯಾರು? ಪ್ರತಿಷ್ಠಾನದ ಚಕ್ರವರ್ತಿ ದುಷ್ಯಂತ. ನಾನು ಒಳ್ಳೆ ಮಾತಿನಿಂದ ಅಧಿಕಾರ ಬಿಟ್ಟು ಕೊಡ್ತೀಯ? ಸಾಧ್ಯ? ಅದಕ್ಕೆ ತಾಗಿದ್ಯಲ್ಲ, ನಿನ್ನ ಈ ಕಿರೀಟದಲ್ಲಿ ಒಂದು ಸಣ್ಣ ತುಂಡಾದ್ರು ಕಬ್ಬಿಣ ಇರಬೇಕಿತ್ತು. ಯಾಕೆ? ಅದು ಸ್ಪರ್ಶ ಆಗ್ತಿದ್ರೆ ಸ್ಪರ್ಶ ಕಲಾ ಮಂದಿರದಲ್ಲಿ ನಿನ್ನ ಕಾರ್ಯಕ್ರಮ ಆಗ್ತಿತ್ತು. ಗೊತ್ತುಂಟ? ಹಾಗಾಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾಕೆ? ಯಾಕೆ ಸಾಧ್ಯ ಇಲ್ಲ? ಯಾಕೆ? ನಾನು ಮೃತ್ಯುಂಜಯ, ಮೃತ್ಯುವನ್ನೇ ಜಯಿಸಿದವ ಪರಮೇಶ್ವರ. ಅವನ ಭಕ್ತ. ಸಾಯುವುದಿದ್ರೆ ಇದಕ್ಕಿಂತ ಮೊದಲು ಸಾಯ್ಬೇಕಿತ್ತು, ಆವಾಗಲೇ ಸಾಯ್ಲಿಲ್ಲ. ಅವನಿಗೆ ಬೇಸರಾಗಿ ತಿರಸ್ಕಾರ ಮಾಡಿದ. ಯಾಕೆ? ಇಂಥದ್ದು ಪ್ರಪಂಚದಲ್ಲಿ ಒಂದೇ ಇರುವುದು, ಹಾಗಾಗಿ ಇದು ಸ್ವಲ್ಪ ಸಮಯ ಬೇಕು ಎನ್ನುವ ಕಾರಣದಿಂದ ಕಳುಹಿಸಿದ್ದು. ಬಹುಶಃ ನಿನಗೂ ಅದೇ ಧೈರ್ಯ ಅಂತ ಕಾಣ್ತದೆ. ಏನು? ಇಂಥದ್ದು ಒಂದೇ ಇರುವುದು ಅಂತ ಎಲ್ಲ ಹೇಳ್ತಾರೆ, ನಾನು ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ. ಯಾಕೆ? ಇಂಥದ್ದು ಒಂದೇ ಇರುವುದೆನ್ನುವ ಕಲ್ಪನೆಯಲ್ಲಿ ಎಲ್ಲರೂ ಇರಿಸಿಕೊಂಡಿದ್ರೆ ಎಲ್ಲರೂ ನಿರೀಕ್ಷೆ ಮಾಡಿದ ದಿವಸ ನೀನು ಇರಬೇಕಿತ್ತು. ನಾನಿಲ್ವಾ? ಉಳಿದವರು ನಿರೀಕ್ಷೆ ಮಾಡಿದ ದಿವಸ ನೀನಿದ್ಯಾ ಇಲ್ಲಿ? ಯಾರು? ನಾನು ಈ ಸಲ ಇದ್ದೇನೋ ಕೇಳಲಿಕ್ಕೆ ಉಂಟ? ಹಾಗಿದ್ರೆ ಕಳೆದ ಸಲ ಇರ್ಲಿಲ್ಲ ಅಂತ ಆಯ್ತಲ್ಲ ಎಲ್ಲ. ನಾನು ಯಾವ ಕಲ್ಪನೆಯನ್ನು ಇಟ್ಟುಕೊಂಡು ಸ್ವರ್ಗಲೋಕವನ್ನು ಏರಿದವ? ನನ್ನ ಕಲ್ಪನೆಗೆ ಬೆಂಕಿ ಬೀಳಿ 18 ಬ್ರಹ್ಮಾಂಡಕ್ಕೆ ಒಡೆಯನಾಗಬೇಕು. ಎಷ್ಟು? 18 ಬ್ರಹ್ಮಾಂಡ. ಯಾರು ಹೇಳಿದ್ರು ನಿನಗೆ? ಅದು ಎಲ್ಲ ನಮ್ಮ ಜಾತಿಯವರು ಮೊದಲೆಲ್ಲ ಹೇಳ್ತಿದ್ರು. ನಿನಗೆ ಗೊತ್ತುಂಟಾ? ನನಗೆ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಹೇಳು. ಕಾಲನಾಭರು ಕೂಡ ಹೇಳ್ತಾ ಇದ್ರು. ಯಾರದು ಕಾಲನಾಭರು? ನನ್ನಪ್ಪ. ಅಯ್ಯೋ ದೇವರೇ, ಎಂತದ್ದು ಕಾಲನಾಭ? ಹೌದಾ? ನಿನ್ನಪ್ಪ? ನನ್ನಪ್ಪನೇ. ನಿಕಾ ಇನ್ನೊಬ್ರು ಕೇಳಿದಾಗ ನನ್ನ ಹೆಸರು ಹೇಳ್ಬೇಡ. ಯಾಕೆ? ನನಗೆ ಅಪ್ಪ ಇಲ್ವಾ? ಹಾಗಾದ್ರೆ ಯಾರು ಹೇಳಿದ್ದ ಇಲ್ಲ ಅಂತ? ಮತ್ತೆ ಆದ್ರೆ ಹೆಸರು ಒಂದು ಸ್ಪಷ್ಟಪಡಿಸಿಕೊ. ಅದನ್ನು ಸ್ಪಷ್ಟಪಡಿಸಿಕೊಂಡೇ ಬಂದವನಿದ್ದೇನೆ. ಎಲ್ಲೋ ಬಾಲಕ, ನನ್ನ ಜೊತೆಯಲ್ಲಿ ಕಾದಾಟವನ್ನು ಮಾಡುವುದಕ್ಕೆ ನೀ ಬಂದಿದ್ದಿ ಎನ್ನುವುದು ಅರ್ಥವಾಯಿತು. ಆದ್ರೆ ನಾ ಮೊದಲೇ ಪಡೆದಂತಹ ವರಬಲದ ರೀತಿಯಲ್ಲಿ ಯಾವ ರೀತಿಯಾಗಿ ವರವನ್ನು ಪಡೆದಿದ್ದೇನೆ? ಮನುಷ್ಯರಿಂದ ಹೊರತುಪಡಿಸಿ ಅನ್ಯರಿಂದ ಮರಣವಿಲ್ಲ ಎನ್ನುವ ಹಾಗೆ. ಹಾಗಿದ್ರೆ ಇವತ್ತು ನೀನು ಸಾಹಿತಿ ಅಂತ ನಿಶ್ಚಯ ಆಯ್ತಲ್ಲ. ಮನುಷ್ಯರಿಂದ ವರವನ್ನು ನಾನು ಬಿಟ್ಟದ್ಯಾಕೆ? ಯಾಕೆ? ನಮ್ಮ ಆಹಾರವಾದಂತಹ ಮನುಷ್ಯರು ಏನೋ ಮಾಡ್ಲಿಕ್ಕಿಲ್ಲ ಎನ್ನುವಂತಹ ಉದ್ದೇಶದಿಂದ ಈಗ ನೀನೊಬ್ಬ ಬಂದಿದ್ದಿ ಅಂತಾದ್ರೆ
ಹಾಗಿದ್ರೆ ಸಾವಿನ ಗುಟ್ಟು ನಿನಗೆ ಗೊತ್ತಿಲ್ಲ ಅಂತ ಆಯ್ತು. ಯಾಕೆ? ಈಗ ಹೇಳಿ, ನೀ ತಿನ್ನುವ ಆಹಾರಗಳು ಅದರಿಂದ ನಮಗೆ ಸಾವು ಬರುವುದಿಲ್ಲ ಅನ್ನೋ ಧೈರ್ಯ. ಮೊದಲು ಸಾವು ಬರುವುದು ಅದರಿಂದಲೇ, ಗೊತ್ತುಂಟಾ? ಯಾವುದು? ಒಂದು ಅಗುಳು ಅನ್ನ ಗಂಟ್ಲಲ್ಲಿ ಸಿಕ್ಕಿದ್ರೆ ಸಾಕು, ಅವ ಸಾಯ್ತಾನೆ, ಗೊತ್ತುಂಟಾ? ಅದಕ್ಕೆ ಅವಸರ ಮಾಡಿ ತಿನ್ನಬಾರ್ದು. ನಾವು ದುಡ್ದು ಬಂದು ತಿನ್ನಬಾರ್ದು, ನಿಧಾನವಾಗಿ ತಿನ್ನಬೇಕು. ನೀನು ಅದಕ್ಕೆ ಕಟ್ಟಿಕೊಂಡು ಹೋಗುದು. ಯಾರೇ ಹೇಳಿದ್ದು? ಇಲ್ಲಿ ತಿನ್ನದೆ ನಿನ್ನ 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 ಕೊಲ್ತೇನೆ.